ರಾಜ್ಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದ ನಂತರ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕಾಪುವಿನಲ್ಲಿರುವ ಭಾರತೀಯ ಜನತಾ ಪಾರ್ಟಿಯ ಕಚೇರಿಗೆ ಇಂದು ಭೇಟಿ ನೀಡಿದರು। ಈ ಸಂದರ್ಭ ಬಿಜೆಪಿ ಮುಖಂಡರು ಕೋಟಾ ಅವರನ್ನು ಅಭಿನಂದಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು। ಈ ವೇಳೆ ಉಡುಪಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುರೇಶ್ ನಾಯಕ್, ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಲಾಲಾಜಿ ಮೆಂಡನ್ ಕಾರ್ಯಕರ್ತರು ಉಪಸ್ಥಿತರಿದ್ದರು। ಅವು ಇನ್ನೇ ಗೊತ್ತೇ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಉಡುಪಿ ಜಿಲ್ಲೆ ವತಿಯಿಂದ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳು ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ। ನಾನು ಬಿಜೆಪಿ ಎಲ್ಲ ಕಾರ್ಯಕರ್ತರಿಗೆ ಮತ್ತು ನನಗೆ ಮತ ಹಾಕಿದಂಥ ಎಲ್ಲ ಮತದಾರರಿಗೆ, ನನಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ರಾಜ್ಯಾಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಮತ್ತು ಎರಡೂ ಜಿಲ್ಲೆಗಳ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅವರ ತಂಡಕ್ಕೆ, ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಕೂಡ ನಾನು ಭಾವುಕತೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಮತ್ತು ಯಾವುದೇ ಮತವನ್ನು ಖರೀದಿ ಮಾಡದೆ ಇಡೀ ರಾಜ್ಯದಲ್ಲಿ ಆಗಿರುವಂಥ ಏಕೈಕ ಆಯ್ಕೆ ಯಾವುದು ಕೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಎಂದು ಹೇಳಿ ಮಾಧ್ಯಮದವರು ಸುದ್ದಿಯನ್ನು ಓದುವಾಗ ನಾನು ಸ್ವಲ್ಪ ಸಮಾಧಾನ ಆಗಿತ್ತು। ಯಾಕೆಂದರೆ ರಾಜ್ಯಾಧ್ಯಕ್ಷರು ಅನಿಲ್ ಕುಮಾರ್ ಅವರು ಹೇಳಿದರು, ಎರಡೂ ಕ್ಷೇತ್ರಗಳಲ್ಲಿ ಒಂದೇ ಟಿಕೆಟನ್ನು ಕೊಡ್ತಾ ಇದ್ದೇವೆ, ವಿಶ್ವಾಸತ್ವ ಕ್ಷೇತ್ರ ಇದು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ, ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ, ಹುಬ್ಬಳ್ಳಿ ಮತ್ತು ಧಾರವಾಡ, ಮೈಸೂರು, ಬೆಳಗಾವಿ, ಈ 5 ಜಿಲ್ಲೆಗಳು 2 ಸದಸ್ಯರನ್ನು ಹೊಂದಿರುವಂಥ ಜಿಲ್ಲೆ, ಅಲ್ಲಿ ಒಂದೊಂದೇ ಟಿಕೆಟನ್ನು ಕೊಡ್ತಾ ಇದ್ದೇವೆ। ಹಾಗಾಗಿ ಯಾವುದೇ ಕಾರಣಕ್ಕೆ ಪಾರ್ಟಿಯ ಸಂಘಟನಾತ್ಮಕ ಜಿಲ್ಲೆ ಆದ್ದರಿಂದ ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಗೊಂದಲ ಆಗದಿರುವಂತೆ ವರ್ತಿಸಬೇಕು ಅಂತ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಯಾವುದೇ ಹಣಕಾಸಿನ ಖರ್ಚುಗಳಂತೆ ನಾವು ಈ ಚುನಾವಣೆಯನ್ನು ಪ್ರಥಮ ಬಾರಿಗೆ ಎದುರಿಸ್ತೀವಿ ಅಂತ ನನಗೆ ಅನಿಸುತ್ತೆ, ಬೇರೆ ದಿವಸಗಳ ಗಮನದಲ್ಲಿಟ್ಟುಕೊಂಡ್ರೆ। ಆದರೆ ಭಾರತೀಯ ಜನತಾ ಪಕ್ಷದಕ್ಕೆ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚು ಮತಗಳು ನಮಗೆ ಈ ಚುನಾವಣೆಯಲ್ಲಿ ಬಂದಿವೆ। ಈ ಚುನಾವಣೆಯಲ್ಲಿ ಬಿಜೆಪಿ ಮತಗಳಿಗಿಂತ ಹೆಚ್ಚು ಮತಗಳು ಬಂದದ್ದನ್ನು ಗಮನಿಸಿದ್ದೆ ಮತ್ತು ಬೈಂದೂರಿಂದ ಪ್ರಾರಂಭವಾಗಿ ಸುಳ್ಳಿದವರೆಗೆ ನಮ್ಮ ಪಾರ್ಟಿ ಮಾಡಿರುವಂಥ ಪ್ರಾತ್ಯಕ್ಷಿಕೆ, ಶ್ರಮ, ಒಟ್ಟು ಕಾರ್ಯಕರ್ತರ ಒಟ್ಟು ವ್ಯವಸ್ಥಿತವಾಗಿ ಚುನಾವಣೆಯ ಪೂರ್ವಭಾವಿ ಸಿದ್ಧತೆಗಳು ಮಾಡಿದ ಹಿನ್ನೆಲೆಯಲ್ಲಿ ಕಳೆದ ಸಾರಿ ಸುಮಾರು 250ರಿಂದ 300 ಮತಗಳು ಸಿಂಧು ಆದರೆ ಈ ಸಾರಿ ಕೇವಲ ಇಡೀ ಚುನಾವಣೆಯಲ್ಲಿ ಆಗಿರುವಂಥದ್ದು ಒಂದು 40ರಿಂದ 50 ಮತಗಳು ಮಾತ್ರ ಸಿಂಧು ಆಗಿರುವುದನ್ನು ನಮಗೆ ಗಮನಿಸಲಿಕ್ಕೆ ಸಾಧ್ಯ ಆಯಿತು। ಒಟ್ಟಾರೆ ಚುನಾವಣೆ ಕೂಡ ಯಶಸ್ವಿಯಾಗಿದೆ, ನಮ್ಮ ಸಂಘಟನಾತ್ಮಕವಾದ ಶ್ರಮ ಕೂಡ ಸಾರ್ಥಕತೆಯನ್ನು ಕೊಡಿಸುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಆಗುವುದನ್ನು ನಾವೆಲ್ಲ ಕಂಡಿದ್ದೇವೆ।